ಹೇಳಿಕೊಳ್ಳಲು ನಮ್ಮೂರು ರಾಜ್ಯ ರಾಜಧಾನಿ, ಆದರೆ ಪ್ರತಿ ರಸ್ತೆಗಳು ಗುಂಡಿಯಮಯವಾಗಿವೆ. ಐಟಿ ಬಿಟಿ ಸಿಟಿಯ ಅಭಿವೃದ್ಧಿ ಎಲ್ಲಿ ಹೋಯಿತು? ಟ್ಯಾಕ್ಸ್ ಹಣ ಏನಾಗ್ತಿದೆ ಅಂತ ಬೆಂಗಳೂರಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಗುಂಡಿಗಳ ಅವಾಂತರ ಕಂಡು ಐಟಿ ಕಂಪನಿಗಳೇ ಸ್ಥಳಾಂತರಕ್ಕೆ ಮುಂದಾಗುತ್ತಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಐಟಿ ದಿಗ್ಗಜರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಬೆಂಗಳೂರಿನ ಈ ಅವ್ಯವಸ್ಥೆಗೆ ಸಿಎಂ ಡಿಸಿಎಂ ನೇರ ಹೊಣೆ ಅಂತಾನೆ ಮಾಜಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಗುಡುಗಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರು ನಗರದ ಪ್ರತಿಷ್ಠೆಗೆ ಘೋರ ಪೆಟ್ಟು ಬಿದ್ದಿದೆ. ಬೆಂಗಳೂರು ಈಗ ಗುಂಡಿಯೂರು ಆಗಿ ಕುಖ್ಯಾತಿಯಾಗುತ್ತಿರುವುದು ದುರ್ದೈವ ಅಂತ ಹೇಳಿದ್ದಾರೆ. ಇದೇನಾ ಗ್ರೇಟರ್ ಬೆಂಗಳೂರು? ಇದೇನಾ ಗ್ರೇಟ್ ಬೆಂಗಳೂರು? ಇದೇನಾ ಸಿಲಿಕಾನ್ ಸಿಟಿ? ಇದೇನಾ ಗಾರ್ಡನ್ ಸಿಟಿ? ಇವತ್ತು ಪರಿಸ್ಥಿತಿ ಕೆಟ್ಟು ಕೆರವಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಡಿ.ಕೆ. ಶಿವಕುಮಾರ್ ಅಂತಾನೆ ಎಲ್ಲರೂ ಹೇಳುತ್ತಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಈ ಅವಮಾನಕ್ಕೆ ಹೊಣೆಗಾರರು. ಬೆಂಗಳೂರು ಮತ್ತು ಕರ್ನಾಟಕ ಇಂಥ ಒಂದು ಅವ್ಯವಸ್ಥೆಗೆ ಸಿಕ್ಕಿ ಹಾಕಿಕೊಳ್ಳಲು ಭ್ರಷ್ಟರ ಕೈಯಲ್ಲಿ ಸಿಕ್ಕಿ ನರಳುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಸಾವಿನ ಗುಂಡಿಗಳು ಪ್ರತಿ ರಸ್ತೆಯಲ್ಲೂ ಕಾಣುತ್ತಿವೆ. ಕಂಡಲ್ಲೆಲ್ಲ ಕಸದ ರಾಶಿ. ಗ್ರೇಟರ್ ಬೆಂಗಳೂರು ಅಂದರೆ ಇದೇನಾ? ಬಿಬಿಎಂಪಿ ಏನು ಮಾಡುತ್ತಿದೆ? ಜನರ ತೆರಿಗೆ ದುಡ್ಡು ನುಂಗಿ ಗೊರಕೆ ಹೊಡೆಯುತ್ತಿದೆಯಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಡಳಿತ ಘೋರ ವೈಫಲ್ಯವಾಗಿದೆ ಅಂತ ಹಲವಾರು ಉದ್ಯಮಿಗಳು ಕೂಡ ದೂರನ್ನ ಕೊಡುತ್ತಿದ್ದಾರೆ. ಕನ್ನಡಿಗರ ಸ್ವಾಭಿಮಾನ ಈಗ ಗುಂಡಿ ಪಾಲಾಗಿದೆ ಅಂತ ಬೆಂಗಳೂರಿನಲ್ಲಿ ಓಡಾಡುತ್ತಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ಹೇಳುತ್ತಿದ್ದಾರೆ. ಗುಂಡಿ ಇಲ್ಲದ ರಸ್ತೆಗಳಿಲ್ಲ, ಹೊಲಸು ಇಲ್ಲದ ಬೆಂಗಳೂರಿಲ್ಲ ಅಂತ ದೊಡ್ಡದೊಂದು ಸ್ಲೋಗನ್ ಕೂಡ ಈಗ ಪ್ರಚಲಿತವಾಗಿದೆ. ನಾನು ಟನೆಲ್ ರೋಡ್ ಮಾಡ್ತೀನಿ, ನಾನು ಸ್ಕೈ ವಾಕರ್ಗಳನ್ನ ಮಾಡ್ತೀನಿ ಅನ್ನುತ್ತಿರುವ ಡಿ.ಕೆ. ಶಿವಕುಮಾರ್ಗೆ ನಿಜಕ್ಕೂ ಎಲ್ಲ ಪ್ರಜೆಗಳು ಶಾಪವನ್ನ ಹಾಕುತ್ತಿದ್ದಾರೆ. ಸರಿಯಾಗಿ ಒಂದು ಗುಂಡಿ ಮುಚ್ಚಲು ಇವರ ಬಳಿ ದುಡ್ಡಿಲ್ಲ, ಇನ್ನೇನು ಇವರು ಟನೆಲ್ ಮಾಡುತ್ತಾರೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿದೆ. ಬೆಂಗಳೂರಿಗೆ ತನ್ನದೇ ಆದಂತಹ ಪರಂಪರೆ ಇದೆ. ಬೆಂಗಳೂರಿಗೆ ತನ್ನದೇ ಆದ ಇತಿಹಾಸ ಇದೆ. ಬೆಂಗಳೂರು ನಮ್ಮೂರು. ಬೆಂಗಳೂರಿನ ಬಗ್ಗೆ ಕೆಲವೊಂದು ಅಚ್ಚರಿಯ ಮಾಹಿತಿಗಳನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಬೆಂಗಳೂರನ್ನ ಹಿಂದೆ ಬ್ರಿಟಿಷರು ಬ್ಯಾಂಗಲೂರ್ ಅಂತ ಕರೆಯುತ್ತಿದ್ದರು. ಹಿಂದೆ ಇದು ಬ್ರಿಟಿಷ್ ಸರ್ಕಾರದ ಕೇಂದ್ರ ಬಿಂದುವಾಗಿತ್ತು. ಇದು ದೆಹಲಿ ಮತ್ತು ಮುಂಬೈ ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಹಾನಗರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಜಿಡಿಪಿ ಉತ್ಪಾದನೆಯಲ್ಲಿ ಬೆಂಗಳೂರು ಮುಖ್ಯವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಬೆಂಗಳೂರು ಬಹುದೊಡ್ಡ ಕಾಣಿಕೆ ಕೊಡುತ್ತದೆ. ಬೆಂಗಳೂರು ಮಹಾನಗರ ಸಮುದ್ರ ಮಟ್ಟಕ್ಕಿಂತ ಸುಮಾರು 3000 ಅಡಿಗಿಂತಲೂ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿನ ಹವಾಮಾನ ಅತ್ಯಂತ ಸುಖಮಯ ಭಾರತದ ಪ್ರಮುಖ ಮೆಟ್ರೋ ನಗರಗಳಲ್ಲಿ ಇದು ಅತ್ಯಂತ ಆಹ್ಲಾದಕರ ಹವಾಮಾನ ಹೊಂದಿರುವ ಮಹಾನಗರವಾಗಿದೆ. ಬೆಂಗಳೂರಿನ ಬೆಳವಣಿಗೆಗೆ ಅದರ ಹವಾಮಾನವೇ ಮುಖ್ಯ ಕಾರಣ ಅನ್ನುತ್ತಾರೆ ತಜ್ಞರು. ಒಮ್ಮೆ ಬೆಂಗಳೂರಿಗೆ ಬಂದರೆ ಇಲ್ಲಿಂದ ವಾಪಸ್ಸು ಹೋಗಲು ಯಾವ ಒಬ್ಬ ವ್ಯಕ್ತಿಯೂ ಮನಸ್ಸು ಮಾಡೋದಿಲ್ಲ. ಅಂತಹ ಒಂದು ಆಕರ್ಷಣೆ ಈ ಬೆಂಗಳೂರಿನ ವೆದರ್ ನಲ್ಲಿದೆ. ಇದೇ ಕಾರಣ ನೋಡಿ, ಬೆಂಗಳೂರಿನಲ್ಲಿ ಸರಿಸುಮಾರು 70%ಕ್ಕಿಂತ ಹೆಚ್ಚು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದ್ದಾರೆ. ಹೀಗಾಗಿ ಬೆಂಗಳೂರಿನ ಭಾಷೆಯೇ ಚೌಚೌ ಬಾತ್ ಆಗಿ ಹೋಗಿದೆ. ಕನ್ನಡ ಅನ್ನೋದು ದಿನದಿಂದ ದಿನಕ್ಕೆ ಇಲ್ಲಿ ಜನ ಮರೆತು ಹೋಗುತ್ತಿದ್ದಾರೆ. ಹೀಗಾಗಿ ಕನ್ನಡ ಮತ್ತು ಕನ್ನಡೇತರ ಜನಗಳ ಮಧ್ಯೆ ಗಂಭೀರ ಜಗಳಗಳು ಪ್ರಾರಂಭವಾಗಿವೆ. ಹೀಗಾಗಿ ಬೆಂಗಳೂರು ನಗರವನ್ನ ಕಾಸ್ಮೋಪಾಲಿಟನ್ ಸಿಟಿ ಎಂದೇ ಕರೆಯಲಾಗುತ್ತದೆ. ಹಿಂದೆ ಇದನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಎಂದು ಕರೆಯಲಾಗುತ್ತಿತ್ತು. ಆದರೆ ಇವತ್ತು ದುರಾದೃಷ್ಟ, ಬೆಂಗಳೂರು ಕೂಡ ಮುಂಬೈ ತರ ಮಲಗದಂತಹ ನಗರವಾಗಿದೆ. ಅಂದ್ರೆ ಸ್ಲೀಪ್ಲೆಸ್ ಸಿಟಿ ಅಂತ. ಇಲ್ಲಿ ದಿನನಿತ್ಯ ಅಲ್ಲದೆ ರಾತ್ರಿಯ ಸಮಯದಲ್ಲೂ ಹಲವಾರು ಚಟುವಟಿಕೆಗಳು ದಂಧೆಗಳು ನಡೆಯುತ್ತಾನೆ ಇರುತ್ತವೆ. ಅದರಲ್ಲೂ 2000 ಇಸ್ವಿಯ ನಂತರ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆದುಕೊಂಡಿದೆ. ಐಟಿ ಕಂಪನಿಗಳು ದಿನದ 24 ಗಂಟೆ ಕಾಲ ಕೆಲಸವನ್ನ ಮಾಡುತ್ತವೆ. ಇದೇ ಕಾರಣ ಇಲ್ಲಿ ರಾತ್ರಿಗಳು ಕೂಡ ಈಗ ಹಗಲುಗಳಾಗಿ ಪರಿವರ್ತನೆಗೊಂಡಿವೆ. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರು ತನ್ನ ಸೌಂದರ್ಯವನ್ನ, ತನ್ನ ಕಲ್ಚರ್ ಅನ್ನ ಬಿಟ್ಟುಕೊಟ್ಟಿಲ್ಲ. ವಿಶ್ವದ ಪ್ರವಾಸಿಗಳಲ್ಲಿ ಬೆಂಗಳೂರು ಒಂದು ಅಚ್ಚುಮೆಚ್ಚಿನ ತಾಣವಾಗಿದೆ. ಇದೇ ಕಾರಣ ಇಲ್ಲಿ ಲಕ್ಷಾಂತರ ಜನರು ಬೆಂಗಳೂರನ್ನ ನೋಡಲು ಪ್ರತಿ ವರ್ಷ ಬರುತ್ತಾರೆ. ಸ್ನೇಹಿತರೆ, ನೀವು ನಿಮ್ಮ ಮನೆಯ ಮುಂದೆ ಇರುವ ಬೀದಿ ದೀಪವನ್ನ ನೋಡಿರುತ್ತೀರಾ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬೀದಿ ದೀಪ ಬೆಳೆದಿದ್ದು ಎಲ್ಲಿ ಅಂತ? ಹೌದು, ಅದುವೇ ನಿಮ್ಮ ಹೆಮ್ಮೆಯ
ಬೆಂಗಳೂರಿನಲ್ಲಿ. ಅದು ಆಗಸ್ಟ್ 5ನೇ ತಾರೀಕು 1905ರಲ್ಲಿ ಈಗಿನ KR ಮಾರ್ಕೆಟ್ ಎದುರು ಮೊಟ್ಟ ಮೊದಲ ವಿದ್ಯುತ್ ಶಕ್ತಿ ಚಾಲನೆಯಿಂದ ಬೀದಿ ದೀಪಗಳು ಬೆಳಗಿದ್ದವು. ಇನ್ನು ಈ ಸಂಗತಿಯನ್ನ ಕೇಳಿದ್ರಂತೂ ನಿಮಗೆ ಅಚ್ಚರಿಯಾಗಬಹುದು. ಬೆಂಗಳೂರು ನಗರದಲ್ಲಿ ಹಿಂದೆ 200ಕ್ಕೂ ಹೆಚ್ಚು ಕೆರೆಗಳಿದ್ದವು. ಆದರೆ ಇವತ್ತು ಆಧುನೀಕರಣ ಭರದಲ್ಲಿ ನೂರಾರು ಕೆರೆಗಳು ಮುಚ್ಚಿ ಗಗನಚುಂಬಿ ಕಟ್ಟಡಗಳು ನಿಂತಿವೆ. ಉಳಿದುಕೊಂಡಿರುವ ಕೆಲವು ಕೆರೆಗಳು ಗಬ್ಬು ವಾಸನೆ ಹೊಡೆಯುತ್ತಿವೆ. ದಿನದಿಂದ ದಿನಕ್ಕೆ ಇವು ಕೂಡ ಚರಂಡಿಗಳಾಗುತ್ತಿವೆ. ಇದಕ್ಕೆ ಕಾರಣ ನಿಮ್ಮಂತಹ ಸಾರ್ವಜನಿಕರು ಮತ್ತು ನಮ್ಮನ್ನು ಆಳುತ್ತಿರುವ ಇಲ್ಲಿನ ಸರ್ಕಾರ. ಉಳಿದ ಮಹಾನಗರಗಳಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇದೆ, ಅಂದ್ರೆ ಲಿಟರಸಿ ರೇಟ್ ಇದೆ. ಬೆಂಗಳೂರಿನಲ್ಲಿ ಸರಿಸುಮಾರು 98.5 ಜನರು ಸಾಕ್ಷರತೆಯನ್ನ ಹೊಂದಿದ್ದಾರೆ. ಪ್ರಸಿದ್ಧ ಮ್ಯಾಗಝೀನ್ ಫೋರ್ಬ್ಸ್ ಪ್ರಕಾರ ಮುಂದಿನ 20 ವರ್ಷಗಳಲ್ಲಿ ವಿಶ್ವದ ಪ್ರಸಿದ್ಧ 10 ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಲಿದೆ. ಸದ್ಯ ಈ ಪಟ್ಟಿಯಲ್ಲಿ ಬೆಂಗಳೂರು 15ನೇ ಸ್ಥಾನದಲ್ಲಿದೆ. ವಿಶೇಷತೆ ಏನಂದ್ರೆ ಕೇವಲ ಬೆಂಗಳೂರಿನಲ್ಲಿ ಸರಿಸುಮಾರು 80ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ಕಾಲೇಜುಗಳು ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿವೆ. ಇದೇ ಕಾರಣ ಇಲ್ಲಿಂದ ಡಿಗ್ರಿ ಪಡೆದಂತಹ ಹಲವಾರು ವಿದ್ಯಾರ್ಥಿನಿಯರು ಬೆಂಗಳೂರಿನಲ್ಲಿ ಕೆಲಸವನ್ನ ಪಡೆಯುತ್ತಾರೆ. ಇನ್ನು ಕೆಲವರು ಹೊರ ದೇಶಕ್ಕೂ ಕೂಡ ಕೆಲಸವನ್ನು ಪಡೆದು ಹೋಗುತ್ತಾರೆ. ಬೆಂಗಳೂರು ನಗರವನ್ನ ಸುಮ್ಮನೆ ಸಿಲಿಕಾನ್ ವ್ಯಾಲಿ ಅಥವಾ IT ಕ್ಯಾಪಿಟಲ್ ಅಂತ ಕರೆಯುವುದಿಲ್ಲ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಸರಿಸುಮಾರು 1200ಕ್ಕೂ ಹೆಚ್ಚು IT ಕಂಪನಿಗಳಿವೆ. ಇಷ್ಟೊಂದು IT ಕಂಪನಿಗಳು ಭಾರತದ ಯಾವುದೇ ಒಂದು ಮಹಾನಗರದಲ್ಲಿ ಇಲ್ಲ. ಬೆಂಗಳೂರು ಒಂದೇ ಭಾರತದಿಂದ 40% IT ಅಂದ್ರೆ ಸಾಫ್ಟ್ವೇರ್ ಅನ್ನ ಇಡೀ ವಿಶ್ವಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತದೆ. ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿಗಳಾದಂತಹ ಇನ್ಫೋಸಿಸ್, ಮೈಕ್ರೋಸಾಫ್ಟ್, ಗೂಗಲ್, IBM, ವಿಪ್ರೋ, TCS, ಒರಾಕಲ್, ಹನಿವೆಲ್, ಅಮೆಜಾನ್ ಅಂತಹ ಕಂಪನಿಗಳು ಬೆಂಗಳೂರಿನಲ್ಲಿಯೇ ತಮ್ಮ ಮುಖ್ಯ ಕಚೇರಿಯನ್ನ ಹೊಂದಿವೆ. ಅಷ್ಟೇ ಅಲ್ಲದೆ ಬೆಂಗಳೂರನ್ನ ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಸಾವಿರಾರು ಕಂಪನಿಗಳು ಪ್ರತಿ ವರ್ಷ ಹುಟ್ಟಿಕೊಳ್ಳುತ್ತವೆ. ಈ IT ಕಂಪನಿಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಉದ್ಯೋಗಗಳ ಬೇಡಿಕೆ ಇರುತ್ತದೆ. ಹೀಗಾಗಿ ದೇಶ ವಿದೇಶದಿಂದ ಬೆಂಗಳೂರಿಗೆ ಕೆಲಸವನ್ನ ಹುಡುಕಿಕೊಂಡು ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾನೆ ಇದೆ. ಇದೇ ಕಾರಣ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ, ಬಾಡಿಗೆಯ ಬೆಲೆ ಗಗನಕ್ಕೆ ಏರಿ ನಿಂತಿದೆ. ಹೀಗಾಗಿ ಬೆಂಗಳೂರನ್ನ ಅತ್ಯಂತ ದುಬಾರಿ ನಗರ ಎಂದು ಕೂಡ ಕರೆಯಲಾಗುತ್ತದೆ. ಬೆಂಗಳೂರು ನಗರವನ್ನ ಪಬ್ಬುಗಳ ನಗರಿ ಎಂದು ಕೂಡ ಕರೆಯುತ್ತಾರೆ. ಹೌದು, ಈ ನಗರದಲ್ಲಿ ಇರುವಂತಹ ಪಬ್ಬುಗಳು, ಬಾರುಗಳು ಬೇರೆ ಯಾವ ನಗರದಲ್ಲೂ ನೀವು ಕಾಣಲು ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ಬ್ರಿಟಿಷರು ಕೊಟ್ಟಂತಹ ಇದೊಂದು ಬಳವಳಿಯಾಗಿದೆ. ಹಿಂದೆ ಬ್ರಿಟಿಷರು ಈಗಿರುವ MG ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆಗಳಲ್ಲಿ ಮೊಟ್ಟ ಮೊದಲ ಪಬ್ಬುಗಳನ್ನ ಪ್ರಾರಂಭಿಸಿದರು. ಈ ಒಂದು ಪರಂಪರೆ ಈಗಲೂ ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ವಾಹನಗಳು ಕೂಡ ಇವೆ. ಬೆಂಗಳೂರಿನ ಜನಸಂಖ್ಯೆ ಕೋಟಿ ದಾಟಿದರೂ ಕೂಡ ಅದೇ ರೀತಿ ವಾಹನಗಳ ಸಂಖ್ಯೆ ಕೂಡ ಇಲ್ಲಿ ಕೋಟಿ ದಾಟಿದೆ. ಹೀಗಾಗಿ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಈ ನಮ್ಮ ಬೆಂಗಳೂರು ತನ್ನ ಟ್ರಾಫಿಕ್ ಆಗಿ ಕುಖ್ಯಾತಿಯನ್ನ ಕೂಡ ಪಡೆದುಕೊಂಡಿದೆ.